ಲೈಂಗಿಕ ದೌರ್ಜನ್ಯ ನಡೆಸಿ ಯುವತಿಯನ್ನ ಗರ್ಭಿಣಿಯಾಗಿಸಿ ಗರ್ಭಪಾತ ಮಾಡಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಡಬ ಠಾಣಾ ಸಿಬ್ಬಂದಿ ಶಿವರಾಜ್ನನ್ನು ಕಡಬ ಪೊಲೀಸ್ ಅಧಿಕಾರಿಗಳು ಬಂಧಿಸಿದ್ದು ಇಂದು ಕಡಬ ಪೊಲೀಸ್ ಠಾಣೆಗೆ ಐಜಿಪಿ ಎಸ್ಪಿ ಡಿವೈಎಸ್ಪಿ ಸೇರಿದಂತೆ ಉನ್ನತ ಅಧಿಕಾರಿಗಳು ಆಗಮಿಸಿ ಮಾಹಿತಿ ಪಡೆದಿದ್ದಾರೆ. ಕಡಬ ಪೊಲೀಸ್ ಠಾಣೆಗೆ ಪಶ್ಚಿಮ ವಲಯ ಐಜಿಪಿ ದೇವಜ್ಯೋತಿ ರೇ, ದಕ್ಷಿಣ ಕನ್ನಡ ಎಸ್ಪಿ ಋಷಿಕೇಶ್ ಭಗವಾನ್, ಡಿವೈಎಸ್ಪಿ ಡಾಕ್ಟರ್ ಗಾನಾ ಪಿ ಕುಮಾರ್, ಅಡಿಷನಲ್ ಎಸ್ಪಿ ಶಿವಕುಮಾರ್ ಗುಣಾರೆ, ಇನ್ಸ್ಪೆಕ್ಟರ್ ತಿಮ್ಮಪ್ಪ ನಾಯ್ಕ್ ಸೇರಿದಂತೆ ಉನ್ನತ ಮಟ್ಟದ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕರುನಾಡ ಕರಿಮಣಿ ಹೃದಯ ರಾಣಿನಿ ಧಮನಿ ಧಮನಿಯಲು ನೀನೇ ರಾಣಿ ನೀ ಸಿಹಿಯದೇನು ನನ್ನ ದಾಹ ತೀರ್ಸುಬಾರೆ ಕರುನಾಡ ಕರಿಮಣಿ. ಈ ವಿಷಯವಾಗಿ ಕಡಬಕ್ಕೆ ಆಗಮಿಸಿದ ಪೊಲೀಸ್ ಉನ್ನತಾಧಿಕಾರಿಗಳು ಮಾತನಾಡಿ, ಈಗಾಗಲೇ ಆರೋಪಿ ಸಿಬ್ಬಂದಿಯನ್ನ ಬಂಧಿಸಲಾಗಿದ್ದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುವುದು. ಆರೋಪಿಯನ್ನ ಕರ್ತವ್ಯದಿಂದ ವಜಾ ಮಾಡಲಾಗುವುದು. ಈಗಾಗಲೇ ಸಂತ್ರಸ್ತ ಯುವತಿಯನ್ನ ಮತ್ತು ತಾಯಿಯನ್ನ ಪತ್ತೆ ಹಚ್ಚಲಾಗಿದೆ. ಕೆಲವು ತಪಾಸಣೆಗಳು ನಡೆಯುತ್ತಿವೆ. ಯಾವುದೇ ಕಾರಣಕ್ಕೂ ಆರೋಪಿ ಪರ ಪೊಲೀಸ್ ಇಲಾಖೆ ನಿಲ್ಲಲ್ಲ ಎಂದು ಹೇಳಿದ್ದಾರೆ. ಪೊಲೀಸ್ ಠಾಣೆಯಲ್ಲಿ ಒಂದು IPC 376 ಮತ್ತು ಪೋಕ್ಸೋ ಆಕ್ಟ್ ಅಡಿಯಲ್ಲಿ ಒಂದು ಕೇಸ್ ದಾಖಲಾಗಿರುತ್ತದೆ. ಅದರಲ್ಲಿ ಕಂಪ್ಲೇಂಟ್ ಬಂದು ಕಂಪ್ಲೇಂಟ್ ಕೊಡ್ತಾರಂದರೆ ಅವರ ಮಗಳು 18 ವರ್ಷದ ಮಗಳು, ಅವಳಿಗೆ ಈಗಾಗಲೇ ಅವಳು ಅತ್ಯಾಚಾರ ಪ್ರಕರಣಕ್ಕೆ ಸಂತ್ರಸ್ತೆ ಆಗಿರುತ್ತಾಳೆ. ಅದರಲ್ಲಿ ಸಮನ್ಸ್ ನೀಡುವ ವಿಚಾರದಲ್ಲಿ ಕಡಬ ಪೊಲೀಸ್ ಠಾಣೆಯ ಒಬ್ಬರು CPC ಶಿವರಾಜ್ ಅನ್ನೋರು ಅವರ ಸಂಪರ್ಕದಲ್ಲಿ ಬರ್ತಾರೆ. ಸಂಪರ್ಕದಲ್ಲಿ ಬಂದು ಆವಾಗಾಗ ಮತ್ತೆ ಆ ಸಂಪರ್ಕ ಬೆಳೆಯುತ್ತೆ. ಆವಾಗಾಗ ಮನೆಗೆ ಬಂದು ಸಂಪರ್ಕ ಬೆಳೆದಿರುತ್ತದೆ. ಮತ್ತು ಅದೇ ವಿಚಾರದಲ್ಲಿ ಅವಳು ಆರೋಗ್ಯದಲ್ಲಿ ಒಮ್ಮೆ ಹೇರ್ಪೇರ್ ಆಗಿದ್ದಕ್ಕೆ ಅವಳಿಗೆ ಹಾಸ್ಪಿಟಲಲ್ಲಿ ಚಿಕಿತ್ಸೆ ಮಾಡಿದಾಗ ಅವಳು ಗರ್ಭಿಣಿ ಆಗಿದ್ದಾಳೆ ಅಂತ, 5.5 ತಿಂಗಳು ಗರ್ಭಿಣಿ ಆಗಿದೆ ಅಂತ ಗೊತ್ತಾಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಈ ಶಿವರಾಜ್ ಎಂಬಾತನಿಂದ ಈ ಗರ್ಭಿಣಿ ಆಗಿದ್ದಾಳೆ ಅಂತ ಹೇಳಿದ್ದಾರೆ. ಮತ್ತು ಗರ್ಭಿಣಿ ಆದ ನಂತರ ಅಬಾರ್ಷನ್ ಮಾಡೋಕ್ಕೆ ನಾನು ನಿಮಗೆ ಹಣವನ್ನು ಸಹ ಕೊಡ್ತೀನಿ ಅಂತ CPC ಶಿವರಾಜ್ ಹೇಳಿರ್ತಾರೆ. ಅದರ ಸಲುವಾಗಿ 35,000 ಕೊಟ್ಟಿದ್ದಾರೆ. ಮತ್ತು 18ನೇ ತಾರೀಕಿನಿಂದ 18 ಸೆಪ್ಟೆಂಬರಿಂದ ತಾಯಿ ಮತ್ತು ಮಗಳು ಇಬ್ಬರು ಜನ ಮನೆಯಿಂದ ಹೋದವರು ವಾಪಸ್ ಬಂದಿಲ್ಲ. ಅವರಿಗೆ ಶಿವರಾಜ್ ಎಂಬಾತನು ಎಲ್ಲಿಯಾದರೂ ಕೂಡಿ ಹಾಕಿದ್ದಾನೆ, ಮತ್ತು ಎಲ್ಲಿದ್ದಾರೆ ಅಂತ ಗೊತ್ತಾಗಿಲ್ಲ. ಅವರು ಮನೆ. ಈ ನಡುವೆ ವಿಶ್ವ ಹಿಂದೂ ಪರಿಷತ್ ಮಹಿಳಾ ಸದಸ್ಯರು ಮಾತನಾಡಿ, ಯಾವುದೇ ಕಾರಣಕ್ಕೂ ಆರೋಪಿಯನ್ನ ರಕ್ಷಿಸುವ ಕೆಲಸ ಮಾಡಬಾರದು ಹಾಗೂ ಈಗಾಗಲೇ ನೀಡಿದ ದೂರಿನ ಆಧಾರದಲ್ಲಿ ಪೋಕ್ಸೋ ಮಾತ್ರವಲ್ಲದೆ ಭ್ರೂಣ ಹತ್ಯೆಗೂ ಸೇರಿದಂತೆ ಸೆಕ್ಷನ್ ಹಾಕಬೇಕು. ಪೊಲೀಸ್ ಇಲಾಖೆ ಈ ಬಗ್ಗೆ ನಿರ್ಲಕ್ಷ್ಯ ಮಾಡಿದಲ್ಲಿ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆಯನ್ನ ನೀಡಿದ್ದಾರೆ. ತಾಲೂಕಿಗೆ ಒಂದು ನಾಚಿಕೆ ಕೆಡುವಂಥ ಕೆಲಸ ನಮ್ಮ ಕಡಬ ತಾಲೂಕಿನಲ್ಲಿ ಆಗಿದೆ. ಪೊಲೀಸ್ ಸ್ಟೇಷನ್ನಲ್ಲಿರುವಂಥ ಶಿವರಾಜ್ ಎಂಬವನು ಒಂದು ಅಪ್ರಾಪ್ತ ಮಹಿಳೆಯನ್ನು ಗರ್ಭವತಿ ಮಾಡಿ ಅಬಾರ್ಷನ್ ಮಾಡಿಸಿ ಇಂಥ ಒಂದು ಕೃತ್ಯ ಮಾಡಿ ಆ ತಾಯಿ ಮತ್ತು ಮಗಳನ್ನು ಅಡಗಿಸಿಟ್ಟು ಸಮಾಜಕ್ಕೆ ಅವಳ ಒಂದು ಹೇಳಿಕೆ ಇಲ್ಲದ ರೀತಿಯಲ್ಲಿ ಮಾಡುತ್ತಾ ಇದ್ದಾರೆ. ನಮ್ಮದು ಬೇಡಿಕೆ ಏನೆಂದರೆ ಸಾಯಂಕಾಲ 6 ಗಂಟೆ ಒಳಗಡೆ ನಮಗೆ ಆ ತಾಯಿ ಮತ್ತು ಮಗಳನ್ನು ಇಲ್ಲಿ ಅವರ ತಂದೆಗೆ ಒಪ್ಪಿಸಬೇಕು ಅಂತ ನಮ್ಮ ಬೇಡಿಕೆ. ಅದಕ್ಕೆ ಒಪ್ಪಿಕೊಂಡಿದ್ದಾರೆ, ಅಧಿಕಾರಿಗಳು ಒಪ್ಪಿಕೊಂಡಿದ್ದಾರೆ. ನಮಗೆ ಕೂಡ ವಿಶ್ವಾಸ ಇದೆ, ಖಂಡಿತವಾಗಲೂ ನಮ್ಮ ಬೇಡಿಕೆಯನ್ನು ಅವರು ಈಡೇರಿಸ್ತಾರಂತೆ. ಮತ್ತು ಸಮಾಜದಲ್ಲಿ ಈಗ ಏನು ನಡೀತದೆ ಅಂದರೆ ಎಷ್ಟೋ ಕಡೆಗಳಲ್ಲಿ ಈಗ ಆಗಿದೆ, ತನ್ನ ತಪ್ಪನ್ನು ಮುಚ್ಚಿಡಲು ಬೇರೆಯವರನ್ನು ಒಂದು ಫಿಕ್ಸ್ ಮಾಡಿ